ಉಡುಪಿಯಲ್ಲಿ ಆಟೋ ಚಾಲಕ ಮಾಲಕರ ಜಟಾಪಟಿ ಮುಂದುವರೆದಿದೆ. ರ್ಯಾಪಿಡೋ ನಮ್ಮ ಯಾತ್ರಿ ಆಟೋ ಚಾಲಕ ಮಾಲಕರು ಮಣಿಪಾಲದಲ್ಲಿ ಬಾಡಿಗೆ ಮಾಡುವ ಬಗ್ಗೆ ಸ್ಥಳೀಯವಾಗಿ ಹಲವಾರು ವರ್ಷಗಳಿಂದ ದುಡಿಯುತ್ತಿರುವ ಆಟೋ ಚಾಲಕ ಮಾಲಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತಮಗೆ ಎಲ್ಲಿ ಬೇಕಾದರೂ ಬಾಡಿಗೆ ಮಾಡಲು ನ್ಯಾಯಾಲಯ ಅನುಮತಿ ನೀಡಿದೆ ಎಂದು ರ್ಯಾಪಿಡೋ ನಮ್ಮ ಯಾತ್ರಿ ಆಟೋ ಚಾಲಕ ಮಾಲಕರು ಹೇಳ್ತಾ ಇದ್ದಾರೆ. ತಮಗೆ ಮಣಿಪಾಲದಲ್ಲಿ ಬಾಡಿಗೆ ಮಾಡಲು ಅವಕಾಶ ನಿರಾಕರಿಸುತ್ತಿರುವುದನ್ನು ವಿರೋಧಿಸಿ ರ್ಯಾಪಿಡೋ ನಮ್ಮ ಯಾತ್ರಿ ಆಟೋಗಳ 400ಕ್ಕೂ ಹೆಚ್ಚು ಆಟೋ ಚಾಲಕರು ಮಣಿಪಾಲ ಠಾಣೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ಸಮಸ್ಯೆಯನ್ನ ಪರಿಹರಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ರಿಕ್ಷಾ ಬಾಡಿಗೆಗೆ ಸಂಬಂಧಿಸಿ ವಲಯ 1 ಮತ್ತು 2 ಎಂಬ ವಿಚಾರದಲ್ಲೂ ರಿಕ್ಷಾ ಚಾಲಕ ಮಾಲಕರ ನಡುವೆ ಗಲಾಟೆ ನಡೆಯುತ್ತಿದೆ. ಆಟೋ ಯೂನಿಯನ್ಗಳ ನಡುವೆ ಸಮನ್ವಯ ಸಾಧಿಸುವುದರಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಡಿಸಿ, ಎಸ್ಪಿ, ಶಾಸಕರು, ಆರ್ಟಿಒ ಯೂನಿಯನ್ಗಳ ಸಭೆಗಳು ಹಲವು ಬಾರಿ ನಡೆದರೂ ಬಿಕ್ಕಟ್ಟು ಪರಿಹಾರವಾಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಮಧ್ಯಸ್ಥಿಕೆ ಮಾಡಲು ಬಂದಿದ್ದು ಅವರಿಗೆ ಆಟೋ ಚಾಲಕರು ಮೊದಲು ನಿಮ್ಮ ಬಣಗಳ ಗಲಾಟೆ ಸರಿ ಮಾಡಿ ಎಂದು ತಿರುಗೇಟು ನೀಡಿದ್ದಾರೆ. ಆಪ್ ಮೂಲಕ ಬುಕ್ಕಿಂಗ್ಗೆ ಅವಕಾಶ ಕೊಡಬಾರದು ಎಂಬುದು ಮಣಿಪಾಲ ಆಟೋ ಯೂನಿಯನ್ ಅವರದು ಒತ್ತಾಯ. ಆದರೆ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಆಪ್ ಬಳಕೆ ಇದೆ. ಇದಕ್ಕೆ ಉಡುಪಿ, ಮಣಿಪಾಲ ಇದರಿಂದ ಹೊರತಾಗಿದೆಯಾ ಎಂದು ಕೆಲ ಆಟೋ ಚಾಲಕರು ತಿರುಗೇಟು ನೀಡಿದ್ದಾರೆ. ನಾವೀಗ ಬಂದ್ ಮಾಡಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸಾರಿಗೆ ಇಲಾಖೆಯ ಸುತ್ತೋಲೆಯಲ್ಲಿ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದುಡಿಯಬಹುದಂತ, ನಗರ ಪರವಾಗಿ ದುಡಿಯಬಹುದಂತ ಆದೇಶ ಇದೆ. ಇದನ್ನು ನಾವು ತುಂಬ ಪ್ರಾಬ್ಲಮ್ಸ್ 5 ವರ್ಷಗಳ ಹಿಂದೆ ತುಂಬ ಪ್ರಾಬ್ಲಮ್ಸ್ ಇರುವಾಗ ನಾವು ಖುದ್ದಾಗಿ ಸಂಘಟನೆಯವರೇ ಮಾನ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಲ್ಲಿಂದ ಆರ್ಡರ್ ತಂದಿದ್ದೇವೆ. ಅಲ್ಲಿಂದ ಆರ್ಡರ್ ತಂದು ಪ್ರತಿಯೊಂದು ನಮ್ಮ ಚಾಲಕರ ಇದರಲ್ಲಿ ಪರ್ಮಿಟ್ನಲ್ಲಿ ವಲಯ ಒಂದು ಸೀಲ್ ಹೊಡೆದು ಪ್ರತಿಯೊಂದು ವಲಯ ಒಂದು ಹಾಕಬೇಕು. ಮತ್ತು ನಗರ ಪರವಾನಗಿ ಚಾಲಕರು 7 ಕಿಲೋಮೀಟರ್ ವ್ಯಾಪ್ತಿ ಮಣಿಪಾಲ, ಉಡುಪಿ, ಇದು ಯಾವುದು ಶರವಣ ಬರ್ತದೆ ಅಲ್ಲಿ ಎಲ್ಲಿಯೂ ಎಲ್ಲಿಯೂ ದುಡಿಬೋದಂತ ಆರ್ಡ್ರ್ ಕೂಡ ಕೊಟ್ಟಿದ್ದಾರೆ. ಈಗ 5 ವರ್ಷದಿಂದ ಯಾವ ಕೆಲಸವನ್ನು ಇದು ಇಲಾಖೆಯಿಂದ ಮಾಡಿಕೊಡಲಿಲ್ಲ. ಸುಮ್ಮನೆ ಇದು ಮಧ್ಯದಲ್ಲಿ ರಾಜಕೀಯ ಅದು ಇದೆಲ್ಲ ಬಂದಿದೆ. ಇದರಲ್ಲಿ ಎಂತಾಗ್ತದೆ, ಕಚ್ಚಾಡೋದು ಚಾಲಕರು ಮಾತ್ರ, ಈ ಇಲಾಖೆಯವರು ಮುಂದೆ ಬೀಳುವುದು. ಸ್ವಲ್ಪ ನಮ್ಮ ಶಾಸಕರು ಕೂಡ ಇದನ್ನು ಸ್ವಲ್ಪ ಮುಂದೆ ಬಂದು ಇದನ್ನು ಕ್ಲಿಯರೆನ್ಸ್ ಮಾಡಿಕೊಡ್ಬೇಕಾದ್ರೆ. ಮುಂದೆ ಈ ಹಿಂದೆ ಕೂಡ ಇದೇ ರೀತಿ ನಡೀತಾ ಉಂಟು ಒಂದು 5 ವರ್ಷದಿಂದ. 20ನೇ ತಾರೀಕಿನ ಒಳಗೆ ಒಂದು ಶಾಸಕರು, ಮಾನ್ಯ SP ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ಕ್ಲಿಯರ್ ಮಾಡಿಕೊಡಿ. ರ್ಯಾಪಿಡೋ ಬ್ಯಾನ್ ಮಾಡೋದಲ್ಲ, ನಮಗೆ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ದುಡಿಯಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಆರ್ಡರ್ ಇದೆ ಅಲ್ಲ. ಮತ್ತು ಮೊನ್ನೆ SP ಸಾಹೇಬರೊಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಉಡುಪಿ ನಿಲ್ದಾಣಗಳಲ್ಲಿ ಅವರವರ ನಿಲ್ದಾಣಗಳಲ್ಲಿ ದುಡಿಯುವುದು, ಬೇರೆ ಇತರ ಚಾಲಕರು ಅಲ್ಲಿ ದುಡಿಲಿಕ್ಕೆ ಹೋಗಲಿಕ್ಕಿಲ್ಲ ಅಂತ. ಅದನ್ನು ನಾವು ಧಿಕ್ಕಾರ ಮಾಡ್ತೇವೆ. ಅದು ಯಾಪಿದ್ದು ಬಗ್ಗೆದ್ದು ಭಾರಿ ತೊಂದರೆ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು. ನಾವು ಇಲ್ಲಿ ಆಟೋ ಚಾಲಕರ ಮಾಲಕರ ನಾವು ಈ ಸ್ಟೂಡೆಂಟ್ನವ್ರು ನಂಬಿ ಇರುವವರು ಒಂದು 900 ಜನ. ನಾವು ಈಗಲ್ಲ, ಒಂದು 35-40 ವರ್ಷದಿಂದ ಇಲ್ಲಿ ದುಡಿಮೆ ತೆಗೆದು ಅವರ ಹಣದಲ್ಲಿ ಜೀವನ ತೆಗಿತಾ ಇದ್ದೇವೆ. ನಾವು ಈ ಆ್ಯಪ್ ಬಂದು ಇವರು ಯಾರ ಆ್ಯಪ್ ಒಂದು ಹಾಕಿ ಇಲ್ಲಿ ಎಲ್ಲೆಲ್ಲಿ ಅವರು ಬಂದು ಈ ಸ್ಟೂಡೆಂಟ್ನವರು ನೋರ್ತ್ ಸ್ಟೂಡೆಂಟ್ ಇರೋದು ಯೂನಿವರ್ಸಿಟಿ ಇರುವ ಏರಿಯಾ ಇದು. ನಾಳೆ ಏನಾದರೆ ಒಂದು ಪ್ರಾಬ್ಲಮ್ ಬಂದರೆ ಯಾರಿಗೆ ಇದು ಬರೋದು? ಮಣಿಪಾಲ ಆಟೋ ಚಾಲಕರ ಮಾಲಕರಿಗೆ ಬರೋದು. ಅದಕ್ಕೆ ಯಾರಾದರೆ ಇದು ಜವಾಬ್ದಾರಿ ಇದ್ದರೆ ಅದು ಮಾಡಿ. ಮತ್ತು ನಾಳೆ ಅವರು ಬರಲಿ ಇವರು ಬರಲಿ ಅದೇನು ನಮ್ಮದ್ರಿಲ್ಲ. ನಮ್ಮದೆಂತ ಪೊಸಿಷನ್ ಅಂದರೆ ನಮ್ಮದು ಯೂನಿಯನ್ ಇದ್ದು 3 ಪಂಚಾಯಿತಿಯದು ಮಾತ್ರ, ಎರ್ಗಾ, ಶಿವಲ್ಲಿ, 80 ಬಡಗಬೆಟ್ಟು, ಈ 3 ಜನ ಅಲ್ಲಿ ಹುಟ್ಟಿ ಬೆಳೆಯಬೇಕು. ಅಲ್ಲಿ ಶಾಲೆಗೆ ಹೋದವರದ್ದು ಮಾತ್ರ ನಾವು ಮೆಂಬರ್ಶಿಪ್ ತೆಗೆಯುವುದು. ಅದು ತೆಗೆಯುವುದು ವರ್ಷಕ್ಕೆ 2 ಜನ ಮಾತ್ರ. ಈ ಆ್ಯಪ್ ಬಂದು ಅದು ಬಂದು ಇದು ಬಂದು ನಾಳೆ ಎಲ್ಲಾದರೆ ಸ್ಟೂಡೆಂಟ್ನವರಿಗೆ ಪ್ರಾಬ್ಲಮ್ ಆದರೆ ನಾಳೆ ಇದಕ್ಕೆ ಹೊಣೆ ಯಾರು?